ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಲೈಂಗಿಕ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಿದ್ದು, ಉಳಿದ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಹಾಗೂ ಮಹಿಳೆಯರಿಗೆ ರಕ್ಷಣೆಯನ್ನ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ದುರ್ಗಾವಾಹಿನಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕದ್ರಿ ಮಲ್ಲಿಕಟ್ಟೆ ವೃತ್ತದ ಬಳಿ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಎಲ್ಲಾ ದುರ್ಗಾವಾಹಿನಿಯ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮೈಸೂರಿನಲ್ಲಿ ನಡೆದಂತಹ ಒಂದು ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಏನು ಸಾಮೂಹಿಕ ಅತ್ಯಾಚಾರ ಇದೆ, ಅದನ್ನು ನಮ್ಮ ವಿಶ್ವ ಪರಿಷತ್ ದುರ್ಗಾವಾಹಿನಿ ತೀವ್ರವಾಗಿ ಖಂಡಿಸುತ್ತದೆ. ಈಗಾಗಲೇ 5 ಮಂದಿಯನ್ನು ಬಂಧಿಸ್ತಾರೆ. ಇನ್ನೂ ಕೂಡ 2 ಅತ್ಯಾಚಾರಿಗಳ ಬಂಧನ ಆಗಬೇಕು. ಆದಷ್ಟು ಬೇಗ ಇವರನ್ನು ಬಂಧಿಸಿ ಕಠಿಣವಾದ ಶಿಕ್ಷೆಯನ್ನು ಇವರಿಗೆ ಕೊಡಬೇಕಂತ ನಾವು ಈ ಮೂಲಕ ಹೇಳ್ತೇವೆ. ಅದು ಮಾತ್ರವಲ್ಲದೆ ಈಗ ಏನಾಗಿದೆ ಅಂದರೆ ನಮ್ಮ ಮಹಿಳೆಯರಿಗೆ ಈಗ ರಕ್ಷಣೆ ಇಲ್ಲ, ಸುರಕ್ಷೆ ಇಲ್ಲ. ಬೀದಿ ಕಾಮುಕರ ಸಂಖ್ಯೆ ಜಾಸ್ತಿ ಆಗಿದೆ. ಮಹಿಳೆಯರಿಗೆ ಲೈಂಗಿಕವಾಗಿ ಕಿರುಕುಳ ಕೊಡುವಂಥದ್ದು ಕೂಡ ನಡೆದಿದೆ. ಅದಲ್ಲದೆ ಈಗ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯ ಒಂದು ಅಶ್ಲೀಲ ಒಂದು ಚಿತ್ರಣವನ್ನು ಮಾಡಿ ಆ ಮೂಲಕ ಮಹಿಳೆಯನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕೆಲಸ ಕೂಡ ಈಗ ನಡೆದಿದೆ. ಇದರೆಲ್ಲರ ಬಗ್ಗೆ ಒಂದು ಕಠಿಣವಾದ ಕಾನೂನು ತರಬೇಕು ಅಂತ ನಾನು ಈ ಮೂಲಕ ಕೇಳ್ತಿದ್ದೇನೆ. ಮಾತ್ರವಲ್ಲದೆ ಯಾರು ಈ ಅತ್ಯಾಚಾರಿಗಳು ಇದ್ದಾರೆ ಅವರಿಗೆ ಆದಷ್ಟು ಅಂದರೆ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಕೂಡ ಕೊಡಬೇಕು. ಹೇಗೆ ಅಂದರೆ ಕರ್ನಾಟಕದಲ್ಲಿ ಇವರಿಗೆ ಒಂದು ಕಠಿಣವಾದ ಕಾನೂನು ಬಂದರೆ ಮಾತ್ರ ನಮಗೆ ಮಹಿಳೆಯರಿಗೆ ಒಂದು ಸುರಕ್ಷತೆ ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ವಿಭಾಗದ ಮಾತೃಶಕ್ತಿಯ ಪ್ರಮುಖ ಶ್ರೀಮತಿ ಸುರೇಖಾ ರಾಜ್, ಜಿಲ್ಲಾ ಮಾತೃಶಕ್ತಿ ಸಹ ಪ್ರಮುಖ ನಯನಾತೀಜ್, ಜಿಲ್ಲಾ ದುರ್ಗಾವಾಹಿನಿ ಸಂಯೋಜಕಿ ಶ್ವೇತಾ, ದುರ್ಗಾವಾಹಿನಿ ಸಹ ಸಂಯೋಜಕಿ ಗೌಶಿತಾ ಕುತ್ತಾರ್, ವಿದ್ಯಾರ್ಥಿನಿಯ ಪ್ರಮುಖ ಚೇತನ್ ಪಜೋಡೆ ಮೊದಲಾದವರು ಪ್ರತಿಭಟನೆಯಲ್ಲಿ ಹಾಜರಿದ್ದರು.